ದೈವ ಅವರ ಕೈ ಹಿಡಿದಿದೆ. ಅವರ ಕಾಂತಾರ ಚಿತ್ರವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಆದ್ರೆ ಕಾಂತಾರ 2 ಎನ್ನುವಂತ ಚಲನಚಿತ್ರವನ್ನ ನಡೆಸುವಾಗ ಇವರು ಕೇವಲ ಒಂದು ಕಡೆ ಒಂದು ವರ್ಗದವರ ಮನೆಯಲ್ಲಿ ಪಂಜುರ್ಲಿ ದೈವಕ್ಕೆ ನೇಮ ಕೊಟ್ಟು ಅಲ್ಲಿ ದೈವದಲ್ಲಿ ಅನುಮತಿ ತಗೊಂಡಿದ್ದೇನೆ ಅಂತ ಹೇಳಿದ್ರೆ ಅದು ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಆದ್ರೆ ಆ ಚಲನಚಿತ್ರದಲ್ಲಿ ಕಾಂತಾರ ಚಲನಚಿತ್ರದಲ್ಲಿ ಬಂದಾಗೆ ದೈವಾರಾಧನದ ಕೊಡಿಯಡಿಯಲ್ಲಿ ಇರುವಂತ ಪರಿಪೂರ್ಣ ಆ ಗಗ್ಗರ ಆಗಿರಬಹುದು, ಅಲಂಕಾರ ಆಗಿರಬಹುದು, ಆ ರೀತಿಯ ಒಂದು ಆರಾಧನೆ ಬರದಾಗೆ ದಯವಿಟ್ಟು ರಿಷಬ್ ಶೆಟ್ಟಿ ಅವರು ಇದನ್ನು ನೋಡ್ಕೊಳ್ಬೇಕು ಅಂತೇಳಿ ಒಬ್ಬ ದೈವ ಆರಾಧಕನಾಗಿ ನಾನು ಭಿನ್ನವಿಸ್ಕೊಳ್ತಾ ಇದ್ದೇನೆ. ಈಗ ಸಿಕ್ಕ ಶಾಲೆಗಳಲ್ಲಿ ದೈವಾರಾಧನೆ ಮಾಡ್ತಾ ಇದ್ದಾರೆ, ರೋಲ್ ಮಾಡ್ತಾ ಇದ್ದಾರೆ ಮತ್ತು ರೀಲ್ಸ್ ಮಾಡ್ತಾ ಇದ್ದಾರೆ. ಅಣ್ಣಪ್ಪನ ಕಲ್ಲಿಗೆ ಮೂತ್ರ ಮಾಡಿದ್ದೇನೆ ಅಂತ ಹೇಳುವಂತಹ ಸಾಹಿತಿ ಮೂತ್ರಪಿಂಡ ರೋಗದಿಂದಲೇ 16 ವರ್ಷ ಆಗುವಾಗ ಸರಿಯಾದಂತ ಶಿಕ್ಷೆ ಆಗಿದೆ. ತುಳುನಾಡಿನ ಒಂದಷ್ಟು ದೈವಾರಾಧನೆಗಳನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ, ಯಕ್ಷಗಾನ ನಾಟಕಗಳಲ್ಲಿ ಪ್ರದರ್ಶಿಸಬಾರ್ದು ಅಂತ ನಾವು ತುಂಬ ವರ್ಷಗಳ ಹಿಂದೆ ತುಳುನಾಡ ದೈವಾರಾಧನಾ ರಕ್ಷಣಾ ಚಾವಡಿ ಅನ್ನುವಂಥ ಒಂದು ಸಮಿತಿಯನ್ನು ರಚಿಸಿ ಈ ಬಗೆಗಾಗಿ ಬಹಳ ಪ್ರಖರವಾಗಿ ಹೋರಾಟವನ್ನು ಮಾಡಿದ್ದೇವೆ. ನಾವು ಆಗಿನ ಗೌರವಾನ್ವಿತ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿ ಅವರು ಎಲ್ಲ ಇಲಾಖೆಗಳಿಗೆ ಸರ್ಕ್ಯುಲರನ್ನು ಬಿಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಎಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲಿ ದೈವಾರಾಧನೆಯ ಬಗ್ಗೆ ಒಂದು ಪ್ರದರ್ಶನ ಆಗ್ತಿದೆ. ಅದೊಂದು ರೀತಿ ದೈವಾರಾಧನೆಗೆ ಅವಮಾನ ಆದಂತೆ. ಯಾಕಂತೇಳಿದರೆ ಇತ್ತೀಚೆಗೆ ಕಾಂತಾರ ಚಿತ್ರ ಬಂತು. ಕಾಂತಾರ ಚಲನಚಿತ್ರದಿಂದಾಗಿ ತುಳುನಾಡಿನ ಪಂಜುರ್ಲಿ ದೈವದ ಬಗ್ಗೆ ವಿಶ್ವಕ್ಕೆ ಗೊತ್ತಾಯಿತು ಮತ್ತು ವಿಶ್ವದಿಂದ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗಿರುವಂತಹ ತುಳುನಾಡಿನ ಜನತೆ ತಮ್ಮ ದೈವವನ್ನು ಮರೆತವರು ತಮ್ಮ ಮೂಲ ಸ್ಥಾನಕ್ಕೆ ಬರಬೇಕು ಎನ್ನುವಂಥ ಮನಸ್ಸಾದದ್ದು. ಅದು 100ರಲ್ಲಿ 100 ಸತ್ಯ. ಅದಕ್ಕೋಸ್ಕರ ನಾವು ರಿಷಬ್ ಶೆಟ್ಟಿಯವರಿಗೆ ದೊಡ್ಡ ನಮಸ್ಕಾರವನ್ನು ಹಾಕ್ತೇವೆ. ಆದರೆ ದೈವ ಅವರ ಕೈ ಹಿಡಿದಿದೆ. ಅವರ ಕಾಂತಾರ ಚಿತ್ರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದೆ. ಆದರೆ ಕಾಂತಾರ 2 ಎನ್ನುವಂಥ ಚಲನಚಿತ್ರವನ್ನು ನಡೆಸುವಾಗ ಇವರು ಕೇವಲ ಒಂದು ಕಡೆ ಒಂದು ವರ್ಗದವರ ಮನೆಯಲ್ಲಿ ಪಂಜುರ್ಲಿ ದೈವಕ್ಕೆ ನೇಮ ಕೊಟ್ಟು ಅಲ್ಲಿ ದೈವದಲ್ಲಿ ಅನುಮತಿ ತಗೊಂಡಿದ್ದೇನೆ ಅಂತ ಹೇಳಿದರೆ ಅದು ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ಅದು ಯಾಕೆ ಆಗುವುದಿಲ್ಲ ಅಂತ ಹೇಳಿದರೆ ತುಳುನಾಡಿನಲ್ಲಿ ದೈವಾರಾಧನೆಯ ವಕ್ತಾರ ದಯಾನಂದ ಕತ್ತಲ್ತಾರ ಒಬ್ಬಲ್ಲ, ಅಲ್ಲ ಅಲ್ಲಿ ನೇಮ ಕಟ್ಟುವವರಲ್ಲ, ಅಲ್ಲ ಅಲ್ಲಿ ನೇಮ ಮಾಡುವವರಲ್ಲ. ತುಳುನಾಡಿನ ಒಂದು 16 ವರ್ಗ ಅದು ಎಲ್ಲರೂ ಕೂಡ ದೈವಾರಾಧನೆ ಬಗ್ಗೆ ವಕ್ತಾರರಾಗಿದ್ದಾರೆ. ಯಾರು ನೇಮ ಕಟ್ಟಿಸ್ತಾರೆ, ಯಾರು ನೇಮ ಕಟ್ತಾರೆ, ಯಾರು ನೋಡ್ತಾರೆ, ತುಳುನಾಡಿನ ಎಲ್ಲರೂ ಕೂಡ ದೈವಾರಾಧನೆ ಬಗ್ಗೆ ವಕ್ತಾರರಾಗಿದ್ದಾರೆ. ಆದ್ದರಿಂದ ನಾವು ಏಕಾಏಕಿಯಾಗಿ ನಾವು ದೈವದಿಂದ ಅಪ್ಪನೆ ಪಡೆದಿದ್ದೇವೆ, ನಾವು ಕಾಂತಾರ 2 ಮಾಡಬಹುದು ಎನ್ನುವಂಥ ಒಂದು ವಿಚಾರವ ಯಾವುದೇ ಕಾರಣಕ್ಕೆ ಅವರು ಮುಂದುವರಿಸಬಾರ್ದು. ಇನ್ನೊಂದು, ಚಲನಚಿತ್ರ ಮಾಡುವುದಕ್ಕೆ ನಮ್ಮ ಅಡ್ಡಿ ಇಲ್ಲ. ಇಲ್ಲಿ ಒಂದಷ್ಟು ವಿಭಾಗದವರಿದ್ದಾರೆ, ಗಡಿ ಹಿಡಿದವರಿದ್ದಾರೆ, ಇಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರದವರಿದ್ದಾರೆ, ಇಲ್ಲಿ ವಿಶೇಷವಾದಂಥ ದೈವಾರಾಧನಾ ಕ್ಷೇತ್ರದ ತಂತ್ರಿವರ್ಗದವರಿದ್ದಾರೆ. ಇವರೆಲ್ಲರನ್ನ ಒಂದು ಕಡೆ ಸೇರಿಸಿ ಈ ಬಗೆಗಾಗಿ ಮಾತುಕತೆಯನ್ನು ಮಾಡಿ ಒಂದಷ್ಟು ಅದರಲ್ಲಿ ದೈವಾರಾಧನೆಯ ಮೂಲ ಸೊಗಡಿಗೆ ಧಕ್ಕೆಯಾಗದ ರೀತಿಯಲ್ಲಿ ತುಳುನಾಡಿನ ಕರ್ಣಿಕ ಅನಾವರಣ ಆಗುವ ರೀತಿಯಲ್ಲಿ ಚಲನಚಿತ್ರ ಮಾಡಲಿ. 2 ಅಲ್ಲ 100 ಮಾಡಲಿ, ಅದರಲ್ಲಿ ನಮ್ಮದೇನೋ ಅಡ್ಡಿ ಇಲ್ಲ. ಆದರೆ ಆ ಚಲನಚಿತ್ರದಲ್ಲಿ ಈ ಚಲನಚಿತ್ರ ಕಾಂತಾರ ಚಲನಚಿತ್ರದಲ್ಲಿ ಬಂದಾಗೆ ದೈವಾರಾಧನದ ಕೊಡಿಯಡಿಯಲ್ಲಿ ಇರುವಂಥ ಪರಿಪೂರ್ಣ ಆ ಗಗ್ಗರ ಆಗಿರಬಹುದು, ಅಲಂಕಾರ ಆಗಿರಬಹುದು, ಆ ರೀತಿಯ ಒಂದು ಆರಾಧನೆ ಬರದಾಗೆ ದಯವಿಟ್ಟು ರಿಷಬ್ ಶೆಟ್ಟಿ ಅವರು ಇದನ್ನು ನೋಡ್ಕೊಳ್ಬೇಕು ಅಂತೇಳಿ ಒಬ್ಬ ದೈವ ಆರಾಧಕನಾಗಿ ನಾನು ಭಿನ್ನವಿಸ್ಕೊಳ್ತಾ ಇದ್ದೇನೆ. ಆದ್ದರಿಂದ ನಮಗೆ ಆಸೆ ಬೇಕು, ಯಾವುದೇ ಕಾರಣಕ್ಕೂ ಅತಿ ಆಸೆ ಇರಬಾರ್ದು. ಅತಿ ಆಸೆ ಮತ್ತು ಗತಿಕೇಡಾಗ್ತದೆ. ಚಿನ್ನದ ಮೊಟ್ಟೆ ಇರುವಂಥ ಕೋಳಿ ಚಿನ್ನದ ಮೊಟ್ಟೆ ಕೊಡ್ತದೆ, ಇದರ ಗರ್ಭದೊಳಗೆ ತುಂಬ ಮೊಟ್ಟೆ ಅಡಗಿದೆ ಅಂತ ಗರ್ಭವನ್ನು ಸೀಳಿದರೆ ಮತ್ತೆ ಕೋಳಿಯೂ ಇಲ್ಲ ಮೊಟ್ಟೆಯೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಸಿಕ್ಕ ಶಾಲೆಗಳಲ್ಲಿ ದೈವಾರಾಧನೆ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತು ರೀಲ್ಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಬಹಳ ನೋವಾಗ್ತಾ ಇದೆ. ರಿಷಬ್ ಶೆಟ್ಟಿ ಅವರು ಉತ್ತರ ಕೊಡಬೇಕು ಅಂತ ಹೇಳಿದರೂ ಕೂಡ ಅವರು ಪಾಪ ಕೊಟ್ಟರೂ ಕೂಡ ಎಲ್ಲರನ್ನ ಬಾಯಿ ಮುಚ್ಚಿಸುವುದಕ್ಕೆ ಖಂಡಿತ ಸಾಧ್ಯತೆ ಇಲ್ಲ. ಆದ್ದರಿಂದ ಆದಷ್ಟು ದೈವಾರಾಧನೆ ಅನ್ನುವಂಥದ್ದು ತುಳುನಾಡಿನ ಸೂತ್ರದೊಳಗೆ ಅದರ ಮೂಲ ಮೌಲ್ಯವನ್ನು ಉಳಿಸಿಕೊಂಡು ನಡೆಯಬೇಕು. ಯಾವುದೇ ಕಾರಣಕ್ಕೂ ತುಳುನಾಡಿನ ಸೊಗಡನ್ನು ಬಿಟ್ಟು ಹೊರಗೆ ಹೋದ ಕ್ಷಣ ಅದರ ಮೂಲ ಸೊಗಡಿಗೆ, ಆ ಮೂಲ ಪರಂಪರೆಗೆ ಅದು ಧಕ್ಕೆ ಆಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇದು ನಡೆಯದ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮ ಧರ್ಮ.
ಯಾವುದೇ ದೈವ ಚಾಕಿರಿಯವರು ಕೂಡ ನಾನು ಹೇಳುವಂಥದ್ದು, ಈ ಬಗೆಗಾಗಿ ತಪ್ಪಿದರೆ ಅದಕ್ಕೆ ಸರಿಯಾದಂಥ ಶಿಕ್ಷೆ ತುಳುನಾಡಿನ ದೈವಗಳು ಖಂಡಿತ ಮಾಡ್ತವೆ. ಸ್ವಲ್ಪ ದಿನ ಹಿಂದೆ ಹೋಗ್ತದೆ. ಅಣ್ಣಪ್ಪನ ಒಂದು ಅವಧಿ ಇದೆ, 16 ವರ್ಷ ಆಯುಷ್ಯ ಹಾಕುವಂಥ ಶಕ್ತಿ ಇದೆ, 16 ವರ್ಷ ಆಯುಷ್ಯ ತೆಗೆಯುವಂಥ ಶಕ್ತಿ ಇದೆ. ಅಣ್ಣಪ್ಪನನ್ನು ಸರಿಯಾಗಿ ಗಮನಿಸಬೇಕು ನಾವು. ಅಣ್ಣಪ್ಪನ ಕಲ್ಲಿಗೆ ಮೂತ್ರ ಮಾಡಿದ್ದೇನೆ ಅಂತ ಹೇಳುವಂಥ ಸಾಹಿತಿ ಮೂತ್ರಪಿಂಡ ರೋಗದಿಂದಲೇ 16 ವರ್ಷ ಆತ ಬರಿದು 16 ವರ್ಷ ಆಗುವಾಗ ಅಣ್ಣಪ್ಪನ ಪಾದ ಸೇರಿದ್ದಾನೆ. ಅಣ್ಣಪ್ಪನ ಪಾದ ಸೇರಿದ್ದಾನೆ ಅಂತ ಹೇಳುವುದಿಲ್ಲ, ಅವನಿಗೆ ಸರಿಯಾದಂಥ ಶಿಕ್ಷೆ ಆಗಿದೆ. ಇಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದಂಥ ಶಿಕ್ಷೆ ಕಡಾಖಂಡಿತವಾಗಿ ಆಗಿದೆ. ನಾನು ಇದು ಯಾರನ್ನು ಶಪಿಸುವುದು, ಯಾರನ್ನು ದೂರುವುದಲ್ಲ. ತುಳುನಾಡಿನ ದೈವಗಳ ಶಕ್ತಿಯ ಬಗ್ಗೆ ದಯವಿಟ್ಟು ನಿಮ್ಮಲ್ಲಿ ಜ್ಞಾನ ಇರಲಿ. ಯಾವುದೇ ಕಾರಣಕ್ಕೂ ತಲತಲಾಂತರಗಳಿಂದ ಆರಾಧಿಸಿಕೊಂಡು ಬಂದಿರುವಂತಹ ಇಲ್ಲಿನ ಮೌಲ್ಯಯುತವಾದಂಥ ದೈವಾರಾಧನೆಯ ಮೂಲ ಸೊಗಡಿಗೆ ದಯವಿಟ್ಟು ಧಕ್ಕೆಯನ್ನು ಮಾಡದಾಗೆ ನಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರ.